ಮಾಚಿ ಬುಗ್ತಾ ಡಾನ್ ಜಯ ಕರ್ನಾಟಕ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಉದ್ಯಮಿ ಎನ್ ಮುತ್ತಪ್ಪರಯ್ಯವರ ಜೀವನಾಧಾರಿತ ಕನ್ನಡ ಚಲನಚಿತ್ರ ಎಂಆರ್ನ ಚಿತ್ರತಂಡದಿಂದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶತರುದ್ರ ಸೇವೆಯ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ಕೆಲವು ತಿಂಗಳ ಹಿಂದೆ ಕ್ಯಾನ್ಸರ್ಗೆ ಬಲಿಯಾದ ಮುತ್ತಪ್ಪರಯ್ಯವರ ಜೀವನವನ್ನು ಆಧರಿಸಿ ಎಂಆರ್ ಚಲನಚಿತ್ರ ಚಿತ್ರೀಕರಣಕ್ಕೆ ಸಂಬಂಧಿಸಿ ದೇವಳದಲ್ಲಿ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ಡೆಡ್ಲಿ ಸೋಮ ಚಿತ್ರವನ್ನು ನಿರ್ದೇಶಿಸಿದ ರವಿ ಶ್ರೀವತ್ಸ ಈ ಚಿತ್ರವನ್ನು ನಿರ್ದೇಶಿಸಲಿದ್ದು, ಅವರ ಜೊತೆ ನಿರ್ಮಾಪಕ ಶೋಭರಾಜಣ್ಣ, ಛಾಯಾಗ್ರಾಹಕ ಮ್ಯಾಥ್ಯೂ ರಾಜಣ್ಣ, ನಾಯಕ ನಟ ದೀಕ್ಷಿತ್, ಭಾಗ್ಯೇಶ್ ರೈ ಅವರು ದೇವಳದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಬಳಿಕ ದೇವಳದ ಗೋಪುರ, ದೇವಳದ ಪುಷ್ಕರಣಿ, ಬ್ರಹ್ಮರಥ ಮಂದಿರಕ್ಕೆ ತೆರಳಿ ವೀಕ್ಷಣೆ ಮಾಡಿದರು. ಇವತ್ತು ತುಂಬ ಒಳ್ಳೆಯ ದಿವಸ ಅಂತ ಆಗಿದ್ದರಿಂದ ನಮ್ಮ ಚಿತ್ರದ ಒಂದು ಸಂಕಲ್ಪವನ್ನು ಮತ್ತು ನಮ್ಮ ಚಿತ್ರ ಮುತ್ತಪ್ಪರೈ ಶೋಭಾ ರಾಜಣ್ಣ ಅವರ ನಿರ್ಮಾಣದಲ್ಲಿ ಮತ್ತು ನನ್ನ ಒಂದು ನಿರ್ದೇಶನದಲ್ಲಿ ಮತ್ತು ಮ್ಯಾಥ್ಯೂ ರಾಜನ್ ಅವರ ಛಾಯಾಗ್ರಹಣದಲ್ಲಿ ಮತ್ತು ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗ್ತಾ ಇರೋಂತಹ ನಮ್ಮ ದೀಕ್ಷಿತ್ ನಾವೆಲ್ಲರೂ ಸೇರಿ ದೇವರಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋಣ ಅನ್ನೋ ಒಂದು ಆಸೆಯನ್ನು ಹೊತ್ತು ನಾವು ಬಂದಿದ್ದೀವಿ. ಇದು ತುಂಬಾ ಖುಷಿ ಕೊಡುವಂಥ ವಿಷಯ, ಯಾಕೆಂದರೆ ನನಗೆ ಈ ಮೊದಲನೇ ಸಿನಿಮಾದಲ್ಲೇ ತುಂಬ ಒಂದು ದೊಡ್ಡ ಜವಾಬ್ದಾರಿ ಇರೋದ್ರಿಂದ ಅದನ್ನು ತುಂಬಾ ಒಂದು ನಿಧಾನವಾಗಿ ಮತ್ತು ತುಂಬಾ ಒಂದು ಶ್ರದ್ಧೆ ಭಕ್ತಿಯಿಂದ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಮಾಡಬೇಕು. ಏನೆಲ್ಲ ತಯಾರಿ ಮಾಡ್ಕೊಂಡು ತಯಾರಿ ಸರ್ ಮುತ್ತಪ್ಪರೈ ಅವ್ರದ್ದು ಹಳೆ ವೀಡಿಯೋಸ್ ಆಗಿರ್ಬೋದು, ಒಂದು ಫೋಟೋಸ್ ಆಗಿರ್ಬೋದು ಸಾರ್ ತೋರಿಸಿದ್ದಾರೆ.